ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನಗರದಲ್ಲೇ ಪ್ರಥಮ ಬಾರಿಗೆ ನಾನಾ ದೇಶಗಳ ಅಪರೂಪದ ಪಕ್ಷಿಗಳ ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ ಶೋ ಹಾಗೂ ಗೃಹಶೋಭೆ ಲಿವಿಂಗ್ ಸ್ಟೈಲ್ ಎಕ್ಸಿಬಿಷನ್ ಶುಭಾರಂಭಗೊಂಡಿತು. ಮಂಗಳೂರಿನ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಪ್ರದರ್ಶನವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಗೃಹಶೋಭೆ ಮಂಗಳೂರಿನ ಜನರ ವಿಶ್ವಾಸವನ್ನ ಗಳಿಸಿದ 10 ದಿನಗಳವರೆಗೆ ನಡೆಯುವ ಈ ಎಲ್ಲ ಪ್ರದರ್ಶನವನ್ನ ಮಂಗಳೂರಿನ ಜನತೆ ಕಣ್ತುಂಬಬೇಕು ಎಂದರು. ಬರ್ಡ್ಸ್ ಪೇಂಟಿಂಗ್ ಈ ಮುಖೇನ ಒಂದು ಕಡೆ ರೋಬೋಟಿಕ್ ಬರ್ಡ್ಸ್ ಮತ್ತು ಚಿತ್ರಕಲಾ ಚಾವಡಿಯವರಿಂದ ನಡೆಯುವಂತಹ ಈ ಒಂದು ಪೇಂಟಿಂಗ್ಸ್ ವಿಶೇಷವಾಗಿ ಮಕ್ಕಳನ್ನು ಆಕರ್ಷಣೆ ಮಾಡುವಂಥದ್ದು ಕಾರ್ಯಕ್ರಮ. ಅದರ ಜೊತೆಗೆ ನಾವು ಕೋವಿಡಿನ ಈ ಸಂಕಷ್ಟದ ಸಮಯದಲ್ಲಿ ಗೃಹಶೋಭೆಯವರು ಈ ರೀತಿಯ ಒಂದು ದಿಟ್ಟತನದ ಹೆಜ್ಜೆಯನ್ನು ತಗೊಂಡದು ಮಂಗಳೂರಿನ ಮಹಾಜನತೆಗೆ ಬಹಳ ಖುಷಿಯಾದಂಥ ವಿಚಾರ. ಖಂಡಿತವಾಗಲೂ ಗೃಹಶೋಭೆಯವರು ಕಳೆದ 1 ದಶಕಗಳಿಂದ ಈ ಭಾಗದಲ್ಲಿ ನಿರಂತರವಾಗಿ ಮಂಗಳೂರಿನ ಮಹಾಜನತೆಯ ವಿಶ್ವಾಸವನ್ನು ಗಳಿಸಿದ್ದಾರೆ. ಖಂಡಿತವಾಗಲೂ ನಾನು ಗೃಹಶೋಭೆಯ ಯಾರು ಈ ಕಾರ್ಯಕ್ರಮದ ಆಯೋಜಕರಿದ್ದಾರೆ ಅವರಲ್ಲಿ ನನ್ನ ಒಂದು ವಿನಂತಿಯೂ ಕೂಡ ಇದೆ. ಮಂಗಳೂರಿನ ಮಹಾಜನತೆ ಎಲ್ಲಿಯಾದರೂ ತಾವು ಒಳ್ಳೆಯ ಗುಣಮಟ್ಟದ ಈ ರೀತಿಯ ಪ್ರದರ್ಶನಗಳಿರ್ಬೋದು ಅಥವಾ ಮಾರಾಟದ ಮಳಿಗೆಗಳಿರ್ಬೋದು. ಆನಂತರ ಮಾತನಾಡಿದ ಗೃಹಶೋಭೆ ಲಿವಿಂಗ್ ಸ್ಟೈಲ್ ಎಕ್ಸಿಬಿಷನ್ನ ಆಯೋಜಕ ನಾಗಚಂದ್ರ ಅವರು, ಕಳೆದ ಅನೇಕ ವರ್ಷಗಳಿಂದ ಮಂಗಳೂರು, ಉಡುಪಿ, ಪುತ್ತೂರು ಮತ್ತು ಸುಳ್ಯದಲ್ಲೇ ಗೃಹಶೋಭೆ ವಸ್ತು ಪ್ರದರ್ಶನವನ್ನ ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ಅದಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 500ಕ್ಕೂ ಹೆಚ್ಚು ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ. ಇದೀಗ ಮಂಗಳೂರಿನಲ್ಲಿ ದೊಡ್ಡ ಮಟ್ಟದ ವಸ್ತು ಪ್ರದರ್ಶನವನ್ನ ಆಯೋಜಿಸಿದ್ದೇವೆ ಎಂದು ಹೇಳಿದರು. ಕಳೆದ 16 ವರ್ಷಗಳಿಂದ ಮಂಗಳೂರು, ಉಡುಪಿ, ಪುತ್ತೂರು, ಸುಳ್ಯದಲ್ಲಿ ಈ ಒಂದು ಗೃಹಶೋಭೆ ವಸ್ತು ಪ್ರದರ್ಶನವನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಅದಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 500ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನಾವು ಏರ್ಪಡಿಸಿದ್ದೇವೆ. ಈಗ 5 ವರ್ಷದ ನಂತರ ವಿಶೇಷವಾಗಿ ಮಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಬೇಕು ಅಂತೇಳಿ ವಿಶೇಷ ಆಕರ್ಷಣೆಯಾಗಿ ರೋಬೋಟಿಕ್ ಬರ್ಡ್ ಅನ್ನು ಇಲ್ಲಿ ಡಿಸ್ಪ್ಲೇಗೆ ಮಕ್ಕಳಿಗೆ ಆಕರ್ಷಣೀಯವಾಗಿ ನಾವು ಏರ್ಪಾಡು ಮಾಡಿದ್ದೇವೆ. ಅದಲ್ಲದೆ ಮುಂದೆ ಬರುವಂಥ ರಿಪ್ಲಿಕಾ ಆಫ್ ರಾಮ ಮಂದಿರ ಮಾದರಿ ಕಟ್ಟಡವನ್ನು ಸಹ ಈ ವಸ್ತು ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದ್ದೇವೆ ಮತ್ತು ಚಿತ್ರ ಚಾವಡಿಯ ವತಿಯಿಂದ ಈ ಒಂದು ಕಲಾ ಪ್ರದರ್ಶನವನ್ನು ಕೂಡ ಈ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶಕ ಬರುವಂಥ ಗ್ರಾಹಕರಿಗೆ ನೋಡುವಂಥ ಅವಕಾಶವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸಂದರ್ಭ ಕರಾವಳಿ ಚಿತ್ರಕಲಾ ಚಾವಡಿ ಅಧ್ಯಕ್ಷ ಕೋಟಿ ಪ್ರಸಾದ್ ಆಳ್ವಾ, ನಿಸರ್ಗ ಫೌಂಡೇಶನ್ನ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಈ ಪ್ರದರ್ಶನದಲ್ಲಿ ಕರಾವಳಿ ಚಿತ್ರಕಲಾ ಚಾವಡಿ ವತಿಯಿಂದ ಪ್ಲೇಯಿಂಗ್ ಕಲರ್ಸ್ ಬೃಹತ್ ಚಿತ್ರಕಲಾ ಪ್ರದರ್ಶನ ಕೂಡ ನಡೆಯುತ್ತಿದೆ. ನಿಸರ್ಗ ಫೌಂಡೇಶನ್ನ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ನುರಿತ ತರಬೇತುದಾರರಿಂದ 5 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪಕ್ಷಿಗಳ ಚಿತ್ರ ಬಿಡಿಸುವ ಕಾರ್ಯಾಗಾರ ಬರ್ಡ್ ಡ್ರಾ ಮಾರ್ಚ್ 13 ಹಾಗೂ 18ರಂದು ನಡೆಯಲಿದೆ. ಇನ್ನು ಈ ಪ್ರದರ್ಶನ ಮಾರ್ಚ್ 21ರವರೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯಲಿದೆ. ಪ್ರದರ್ಶನದಲ್ಲಿ ನಾನಾ ಪ್ರದೇಶದ 100 ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ಹ್ಯಾಂಡ್ಲೂಮ್, ಗೃಹೋಪಯೋಗಿ ವಸ್ತುಗಳ ಸಿದ್ಧ ಉಡುಪುಗಳು, ಬ್ಯಾಗ್, ಫರ್ನಿಚರ್, ಪಾದರಕ್ಷೆಗಳು, ರಾಜಸ್ಥಾನಿ ಬೆಡ್ಶೀಟ್, ಮಕ್ಕಳ ಆಟಿಕೆಗಳು, ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪ್ರದರ್ಶನ ವಿಶೇಷ ಆಕರ್ಷಣೆಯಾಗಿದೆ. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.